ಕೇಂದ್ರ ಸರ್ಕಾರದಿಂದ ನಾರಾಯಣಗುರು ಟ್ಯಾಬ್ಲೋ ತಿರಸ್ಕಾರ ಖಂಡಿಸಿ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ನಡೆದ ಸ್ವಾಭಿಮಾನದ ನಡಿಗೆ ಕರಾವಳಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು, ಮೆರವಣಿಗೆಯು ಲೇಡಿ ಹಿಲ್ ಮಾರ್ಗವಾಗಿ ಕುದ್ರೋಳಿ ದೇವಸ್ಥಾನದಲ್ಲಿ ಸಮಾಪನಗೊಂಡಿತು. ಮಂಗಳೂರಿನ ಕಂಕನಾಡಿ ಗರುಡಿ ದೇವಸ್ಥಾನದಿಂದ ನಾರಾಯಣಗುರು ಟ್ಯಾಬ್ಲೋಗೆ ಮಾಜಿ ಕೇಂದ್ರ ಸಚಿವ ಕುದ್ರೋಳಿ ಕ್ಷೇತ್ರದ ರೂವಾರಿ ಜನಾರ್ದನ ಪೂಜಾರಿಯವರು ಚಾಲನೆಯನ್ನ ನೀಡಿದರು. ಮೆರವಣಿಗೆಯಲ್ಲಿ ಹಳದಿ ಧ್ವಜ ಮತ್ತು ಶಾಲು ಮಾತ್ರ ಬಳಸಿ ಸ್ವಾಭಿಮಾನಿ ನಡಿಗೆ ಸಾಗಿತು. 10ಕ್ಕೂ ಹೆಚ್ಚು ನಾರಾಯಣಗುರುಗಳ ಟ್ಯಾಬ್ಲೋಗಳು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಬಿಲ್ಲವ ಮುಖಂಡರು, ಇನ್ನಿತರ ಪಕ್ಷಗಳ ಮುಖಂಡರು ಭಾಗವಹಿಸಿದ್ರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾಭಿಮಾನದ ನಡಿಗೆಗೆ ಬೆಂಬಲ ದೊರಕಿದ್ದು, ಕಾಂಗ್ರೆಸ್ ಮುಖಂಡರಾದ ಯುಟಿ ಖಾದರ್, ಹರೀಶ್ ಕುಮಾರ್, ಐವನ್ ಡಿಸೋಜಾ, ಜೆಆರ್ ಲೋಬೋ, ಮೊಯ್ತೀನ್ ಬಾವಾ, ಟಿಕೆ ಸುಧೀರ್, ಶಶಿಧರ್ ಹೆಗ್ಡೆ, ವಸಂತ್ ಬಂಗೇರ ಸೇರಿದಂತೆ ವಿಎಚ್ಪಿ ಮುಖಂಡರಾದ ಶರಣ್ ಪಂಪೆಲ್, ಎಂಬಿ ಪುರಾಣಿಕ್ ಸೇರಿ ಹಲವರು ಭಾಗವಹಿಸಿದ್ರು. ಯಾವ ಒಂದು ಆಘಾತ, ಒಂದು ಈ ಸಮಾಜಕ್ಕೆ ಯಾವ ಸಮಾಜ ನಾರಾಯಣಗುರುಗಳ ತತ್ವ ಚಿಂತನೆಯನ್ನು ಒಪ್ಪಿಕೊಂಡು ಅದರ ಅಡಿಯಲ್ಲಿ ಬದುಕ್ತಾ ಇತ್ತು, ಆ ತತ್ವ ಚಿಂತನೆಗಳನ್ನು ತುಳಿಯುವಂಥ ಒಂದು ಪ್ರಯತ್ನ. ಮತ್ತೊಮ್ಮೆ ಶಿವಗಿರಿ ಸ್ವಾಮೀಜಿಯವರ ಮಾತಿನಲ್ಲಿ ಹೇಳಬೇಕಿದ್ರೆ, ಮೇಲ್ವರ್ಗದವರ ಈ ಒಂದು ಹಿಂದುಳಿದ ವರ್ಗವನ್ನು ಮತ್ತೆ ದಮನ ಮಾಡೋದು ಏನು ಪ್ರಯತ್ನ. ಮೊನ್ನೆ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಚಿತ್ರಕ್ಕೆ ಅವಕಾಶ ನಿರಾಕರಣೆ ಮಾಡುವ ಮುಖಾಂತರ ಆಯಿತು. ಅದನ್ನು ವಿರೋಧಿಸಿ ಕೇವಲ ಒಂದು ವಾರದ ಅವಧಿಯಲ್ಲಿ ಈ ಸಮಾಜ ತನ್ನ ರಾಜಕೀಯ, ತನ್ನ ಸಂಘಟನೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶದ ಅಡಿಯಲ್ಲಿ ಅವರು ಯಾವ ಒಂದು ಹಳದಿಯ ಧ್ವಜವನ್ನು, ಹಳದಿಯ ಶಾಲನ್ನು ನಮಗೆ ಕೊಟ್ಟಿದ್ರು ಸಂಕೇತವಾಗಿ, ಈ ಸಮಾಜದ ನಂಜು ನಿವಾರಣೆ ಆಗಬೇಕಿದ್ರೆ ಮತ್ತೆ ಅರಸಿನ ಬೇಕನ್ನುವಂಥ ಒಂದು ಸಂಕೇತವಾಗಿ ಇವತ್ತು ಅದೇ ಧ್ವಜದ ಅಡಿಯಲ್ಲಿ ಸಮಸ್ತ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ಭಾಗದಿಂದ ಬಂದ ಸಮಾಜ ಇವತ್ತು 16 ಟ್ಯಾಬ್ಲೋಗಳಲ್ಲಿ ಇಲ್ಲಿ ಬಂದು ತಲುಪಿದ್ದಾರೆ. ಯಾವುದೇ ಘೋಷಣೆ ಇಲ್ಲದೆ ಮೌನವಾಗಿ ಕೇವಲ ಭಜನೆಯನ್ನು ಮಾಡಿಕೊಂಡು ಈ ಸಮಾಜ ಇವತ್ತು ಬಂದು ತಲುಪಿದೆ. ಈ ಸಮಾಜ ಇದು ಹೋರಾಟ ಪ್ರಾರಂಭ ಮಾತ್ರದ ನಮ್ಮದು. ಮುಂದಿನ ದಿವಸಗಳಲ್ಲಿ ನಮಗೇನು ನಿಗಮ ಮಂಡಳಿಗಳು ಸಿಗಬೇಕು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರು ಇಡುವಂಥದ್ದು ಇನ್ನೂ ಬಾಕಿ ಇದೆ. ಈ ಸಮಾಜವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಮ್ಗೆ ಯಾವ ನ್ಯಾಯ ಸಿಗಬೇಕು, ಅದಕ್ಕೆ ಹೋರಾಟ ಇವತ್ತಿನ ದಿವಸ ಪ್ರಾರಂಭ ಆಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವಾಭಿಮಾನದ ನಡಿಗೆಯಲ್ಲಿ ಹಳದಿ ಧ್ವಜ ಮತ್ತು ಶಾಲು ಮಾತ್ರ ಬಳಸಿ ಗುರುಗಳ ಸ್ವಾಭಿಮಾನಿ ನಡಿಗೆಯಲ್ಲಿ ಜಾತಿಭೇದ ಮರೆತು ಸಾವಿರಾರು ಮಂದಿ ಹೆಜ್ಜೆ ಹಾಕಿರುವುದು ವಿಶೇಷತೆಯಾಗಿತ್ತು. ನಾರಾಯಣ ಗುರುಗಳು ಜಗದ್ಗುರುಗಳು, ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರೆಂದು ಅದ್ಭುತ ಸಂದೇಶವನ್ನು ನೀಡಿರುವಂಥವರು. ಎಲ್ಲರೂ ದೇವರ ಮಕ್ಕಳು ಅಂತ ಹೇಳಿರುವಂಥದ್ದು. ಭಾರತ ದೇಶದ ಸಂವಿಧಾನ ಬರೆದವರು ಯಾರು ಅಂತ ಹೇಳಿದರೆ ಡಾಕ್ಟರ್ BR ಅಂಬೇಡ್ಕರ್. BR ಅಂಬೇಡ್ಕರ್ರಿಗೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದರೆ ನಾರಾಯಣ ಗುರುಗಳು, ಅವರ ತತ್ವ ಸಂದೇಶಗಳು. ಅಂಥ ಸಮಯದಲ್ಲಿ ಈಗಲೂ ಕೂಡ ಈ ಅಸಮಾನತೆ, ಅಸ್ಪೃಶ್ಯತೆ ಎನ್ನುವುದು ಈಗಲೂ ಇದೆ, ಹಿಂದುಳಿದವರನ್ನು ತುಳಿಯುವಂಥ ಕೆಲಸ ಆಗ್ತಾಯಿದೆ ಅನ್ನೋದಕ್ಕೆ ಆ ನಾರಾಯಣ ಗುರುಗಳ ಪ್ರತಿಮೆಯನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿರೋದೇ ಒಂದು ನಿದರ್ಶನ ಅಂತ ನಮಗೆ ಆಯಿತು. ಅನುಯಾಯಿಗಳಿಗೆ ನೋವಾಯಿತು. ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವರಲ್ಲಿ ಅದನ್ನು ಪ್ರಾಯೋಗಿಸ್ತಾ ಇಲ್ಲಿ ಯಶಸ್ವಿಯಾಗಿ ಕ್ರಾಂತಿಗಳನ್ನು ಮಾಡಿ ತೋರಿಸಿಕೊಟ್ಟವರು. ನಾವು ಅವರೊಟ್ಟಿಗಿದ್ದವರು. ಅವರು ಈ ಒಂದು ಸ್ವಾಭಿಮಾನದ ನಡಿಗೆ ನಾವು ಮಾಡಬೇಕು, ನಮಗೆ ನಮ್ಮ ಮನಸ್ಸಿಗಾದ ನೋವನ್ನು ನಾವು ತೋರ್ಪಡಿಸಬೇಕು. ಇನ್ನಾದರೂ ನಾಯಕರುಗಳಿದ್ದಾರೆ, ನಮ್ಮ ಈ ಮುಂದಿನ ಜನಾಂಗದವರಿದ್ದಾರೆ. ಇವರಿಗೆ ನಾರಾಯಣ ಗುರುಗಳ ತತ್ವ ಸಂದೇಶದ ಬಗ್ಗೆ ಪೂರ್ಣ ಅರಿವು ಬರಬೇಕು, ಮೂಡಬೇಕು, ಅದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಒಂದು ಸ್ವಾಭಿಮಾನದ ನಡಿಗೆಯನ್ನು ನಾವು ಮಾಡಿದ್ದು.